ಪ್ರತಿ ಬಾರಿ ಸಂಕ್ರಾಂತಿ ಸಮೀಪಿಸ್ತಾ ಇದ್ದಂತೆಯೇ ಅಯ್ಯಪ್ಪ ಸ್ವಾಮಿ ಭಕ್ತರ ಸಂಭ್ರಮ ಮುಗಿಲು ಮುಟ್ಟುತ್ತೆ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವರ ಸನ್ನಿಧಿಗೆ ತೆರಳಿ ದೇವರ ಸಾನ್ನಿಧ್ಯದಲ್ಲಿ ಭಕ್ತಿಯ ಪರಾಕಾಷ್ಠೆ ಮೆರೆಯುವ ಗಳಿಗೆಗಾಗಿ ಅವರು ಕಾಯ್ತಾ ಇರ್ತಾರೆ. ಜೀವನದಲ್ಲಿ ಬ್ರಹ್ಮಚರ್ಯವನ್ನ ಪಾಲಿಸಿಕೊಂಡು ನಿತ್ಯ ಅಯ್ಯಪ್ಪನ ನಾಮಸ್ಮರಣೆಯನ್ನ ಮಾಡುತ್ತಾ ಎಲ್ಲರಿಗೂ ಮಾದರಿ ಗುರುಸ್ವಾಮಿ ಎನಿಸಿಕೊಂಡ ಸ್ವಾಮಿಯ ಬಗ್ಗೆ ವರದಿ ಇದೆ, ನೋಡಿ ಬರೋಣ. ಹೌದು, ಇವರ ಹೆಸರು ಚಂದ್ರಹಾಸ ಗುರುಸ್ವಾಮಿ. ವೃತ್ತಿಯಲ್ಲಿ ಮುಂಬೈನಲ್ಲಿ ಹೋಟೆಲ್ ಉದ್ಯಮಿ. 36 ವರ್ಷಗಳಿಂದ ಶಬರಿಮಲೆ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ 7 ವರ್ಷ ಶಿಷ್ಯರೊಂದಿಗೆ ಮುಂಬೈನಿಂದ ಕೇರಳದ ಶಬರಿಮಲೆವರೆಗೆ ಪಾದಯಾತ್ರೆ ಮೂಲಕ ಅಯ್ಯಪ್ಪ ದರ್ಶನ ಮಾಡಿದ್ದಾರೆ. ಒಂದು ಬಾರಿ ಮುಂಬೈನಿಂದ ಶಬರಿಮಲೆವರೆಗೂ ಶ್ವಾನ ಇವರ ಜೊತೆಗೆ ತೆರಳಿದ್ದು ರಾಷ್ಟ್ರ ಮಟ್ಟದಲ್ಲಿ ವರದಿಯಾಗಿತ್ತು. ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದಲೂ ಅಯ್ಯಪ್ಪ ಸ್ವಾಮಿಗೆ ಲಕ್ಷಾಂತರ ಭಕ್ತರಿದ್ದಾರೆ. ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಲು ಹಾತೊರೆಯುತ್ತಾರೆ. ಆದರೆ ಕೊರೋನಾ ವೈರಸ್ ಸೋಂಕಿನ ಕಾರಣದಿಂದ ಮಕರ ಸಂಕ್ರಾಂತಿಯಂದು ಮಕರ ವಿಳಕ್ಕು ದರ್ಶನಕ್ಕೆ ಭಕ್ತರಿಗೆ ಈ ಹಿಂದೆ ನೀಡುತ್ತಿದ್ದಂತೆ ಅವಕಾಶ ನೀಡುವ ಸಾಧ್ಯತೆ ಕಡಿಮೆ. 41 ದಿನಗಳ ಕಠಿಣ ವ್ರತ ನಡೆಸಿ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸಿ ಮಕರ ಜ್ಯೋತಿ ದರ್ಶನ ಮಾಡಿದರೆ ಜನ್ಮ ಸಾರ್ಥಕವಾಗಲಿದೆ ಎಂಬ ನಂಬಿಕೆ ಭಕ್ತರದು. ಹೀಗೆ ಪ್ರತಿ ವರ್ಷವೂ ಸಾವಿರಾರು ಭಕ್ತರು ಚಾಚೂ ತಪ್ಪದೆ ಅಯ್ಯಪ್ಪನ ಸಾನ್ನಿಧ್ಯಕ್ಕೆ ತೆರಳುತ್ತಾರೆ. ದೇವೆರಡ ಎಂಗುಲು ಪ್ರಾರ್ಥನೆ ಮಲ್ಪುನ್ ದಾದಾ ಪಣ್ಣಗ ಈ ಕೊರೋನಾ ಪನ್ಪಿನ ಬೀಮಾರಿನ ಆಯ್ನಾತ್ ಬೇಗ ಈ ದೇಶೋಡ್ದು ತೊಲಗಾದು ಜನಕುಲೆ ಮಾತೆರೆಗಳ ಎಡ್ಡೆ ಆಪಿನ ಲೆಕ್ಕ ಇದ ಮುಟ್ಟ ಮಸ್ತ್ ಬೇಜಾರ್ಡು ಮಸ್ತ್ ಕಷ್ಟೋಡು ದಿನೋನು ಗೆತ್ತೊಂದುಲ್ಲೇರು ಸಮಾಜೋಡು ಅಂಚಿನ ಬೀಮಾರಿ ಆಯ್ನಾತ್ ಬೇಗ ಪೋದು ಜನಕುಲು ಮಾತೆರಲ ಸಮಾಜೋಡು ಎಡ್ಡೆ ಓಡು ದೇಶೋಡು ಎಡ್ಡೆ ಓಡು ಅಗಲ್ನ ದಿನನಿತ್ಯದ ಕಾರ್ಯಕಲಾಪಗಳು ನಡಪನ ಲೆಕ್ಕ ಆ ದೇವಿರು ಅಯ್ಯಪ್ಪ ಸ್ವಾಮಿಲು ಕಲಿಯುಗೋಡು ಮಸ್ತ್ ಮಲ್ಲ ಶಕ್ತಿ ಬನ್ನಗ ಕಲಿಯುಗ ವರದನ ಶ್ರೀ ಅಯ್ಯಪ್ಪ ಸ್ವಾಮಿನ ಶಕ್ತಿ ಅರ್ನ ಶಕ್ತಿಡು ಈ ಕೊರೋನಾ ಪನ್ಪಿನ ಬೀಮಾರಿ ಆಯ್ನಾತ್ ಬೇಗ ಈ ದೇಶೋಡು ಪೋದು ಮಾತ ಜನಕುಲಿಗೂ ಸುಖ ತಿಕ್ಕುನ್ ಲೆಕ್ಕ ಅವಡು ಅಗಲು ನನಾತು ನೆಮ್ಮದಿಡು ನನ್ನ ಮಿತ್ತುಗಾಂಡ್ಲ ನೆಮ್ಮದಿಡು ಬದುಕುನ ಆ ಶಕ್ತಿನ ದೇವಿರು ಒದಗಾದು ಕೊರಡು ಬಂದು ಆ ಕಲಿಯುಗ ವರದ ಶ್ರೀ ಅಯ್ಯಪ್ಪ ಸ್ವಾಮಿಗಳ ಪ್ರಾರ್ಥನೆ ಮಲ್ಪುನು. ಮುಂಬೈನಲ್ಲಿ ಶಿಷ್ಯರೊಂದಿಗೆ ಸೇರಿ ಅಯ್ಯಪ್ಪ ಮಹಾಪೂಜೆ ಜೊತೆಗೆ ಅನ್ನ ಸಂತರ್ಪಣೆ ಮಾಡಿ ತನ್ನ ತವರೂರು ಶಂಕರಪುರ ಶಿಬಿರಕ್ಕೆ ಬಂದು ಶಿಷ್ಯರ ಜೊತೆ ಸೇರಿ ಅಯ್ಯಪ್ಪ ಮಹಾಪೂಜೆ ಮುಗಿಸಿ ಶಬರಿಮಲೆ ಯಾತ್ರೆ ಆರಂಭಿಸುತ್ತಾರೆ. ಇವರ ಮಹಾಪೂಜೆಯನ್ನು ನೋಡಲು ಸಾವಿರಾರು ಭಕ್ತರು ಆಗಮಿಸುವುದುಂಟು. ಭಕ್ತರನ್ನು ಅತಿಯಾಗಿ ಪ್ರೀತಿಸುವ ಗುರುಸ್ವಾಮಿ ಭಕ್ತರ ಕಷ್ಟದಲ್ಲಿ ಜೊತೆಯಾಗಿ ಧಾರ್ಮಿಕ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಉಡುಪಿ ಜಿಲ್ಲೆಯ ಹಲವಾರು ದೇವಾಲಯಗಳ ಜೀರ್ಣೋದ್ಧಾರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿಕೊಳ್ತಾರೆ. ಇನ್ನು ಅಯ್ಯಪ್ಪ ಸ್ವಾಮಿ ಭಜನೆಯು ವಿನೂತನ ರೀತಿಯದ್ದಾಗಿದ್ದು ಭಕ್ತಿಭಾವ ಪರವಶತೆಗೆ ಕರೆದೊಯ್ಯುತ್ತದೆ. ಕೊರೋನಾ ಮಹಾಮಾರಿಯಿಂದ ಶಬರಿಮಲೆ ಪಾದಯಾತ್ರೆ ಮೊಟಕುಗೊಳಿಸಿದ ಇವರು ಮುಂದಿನ ವರ್ಷ ಭಕ್ತರ ಜೊತೆಗೂಡಿ ಮುಂಬೈನಿಂದ ಶಬರಿಮಲೆಗೆ ಪಾದಯಾತ್ರೆ ಮಾಡುವ ನಿರೀಕ್ಷೆಯನ್ನಿಟ್ಟುಕೊಂಡಿದ್ದಾರೆ. ತನ್ನ ಜೊತೆಗೆ ಪಾದಯಾತ್ರೆಗೆ ಬರುವ ಅಯ್ಯಪ್ಪ ಭಕ್ತಾದಿಗಳಿಗೆ ಆಹ್ವಾನವನ್ನು ನೀಡಿದ್ದಾರೆ. ಶ್ರದ್ಧಾಭಕ್ತಿಯಿಂದ ಅಯ್ಯಪ್ಪನ ಸ್ಮರಣೆ ಮಾಡಿದರೆ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಎಂಬ ನಂಬಿಕೆಯಲ್ಲಿ ಅಯ್ಯಪ್ಪ ವೃತ್ತಧಾರಿಯಾಗಿ ಚಂದ್ರಹಾಸ ಗುರುಸ್ವಾಮಿ ಎಲ್ಲ ಅಯ್ಯಪ್ಪ ದಾರಿಗಳಿಗೆ ಮಾದರಿಯಾಗಿದ್ದಾರೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್.